ಜಾರ್ಖಂಡ್ ರಾಜ್ಯದಲ್ಲಿನ ದೇವಗಢದ ಬಾಬಾ ಬೈದ್ಯನಾಥ ದೇವಾಲಯದ ಗರ್ಭಗುಡಿಗೆ ಬಲವಂತದಿಂದ ನುಗ್ಗಿದ ಆರೋಪದ ಮೇಲೆ ಬಿಜೆಪಿಯ ಇಬ್ಬರು ಸಂಸದರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಿಜೆಪಿಯ ಸಂಸದರಾದ ನಿಶಿಕಾಂತ್ ದುಬೆ ಮತ್ತು ಮನೋಜ್ ತಿವಾರಿಯವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಧಾರ್ಮಿಕ ಭಾವನೆಗಳಿಗೆ ಹಾನಿ ಮಾಡಿದ ಆರೋಪವನ್ನ ಎಫ್ಐಆರ್ನಲ್ಲಿ ಬರೆಯಲಾಗಿದೆ. ದೇವಾಲಯದ ಅರ್ಚಕ ಕಾರ್ತಿಕನಾಥ್ ಠಾಕೂರ್ ದೂರು ದಾಖಲಿಸಿದ್ದು, ಅದರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಶ್ರಾವಣ ತಿಂಗಳಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಹಾಗಾಗಿ ವಿಐಪಿ, ವಿವಿಐಪಿ ಆಗಮನಕ್ಕೆ ನಿಷೇಧ ಇತ್ತು. ಆದರೂ ಸಂಸದರಾದ ದುಬೆ ಮತ್ತು ತಿವಾರಿಯವರು 7:45 ರಿಂದ 9 ಗಂಟೆಯ ನಡುವೆ ಗರ್ಭಗುಡಿಗೆ ಪ್ರವೇಶಿಸಿದ್ದರು ಎಂದು ಆರೋಪ ಮಾಡಲಾಗಿದೆ. ಈ ಇಬ್ಬರು ಸಂಸದರಲ್ಲದ ಇವರ ಜೊತೆಗಿದ್ದ ಕಾಶಿಕಾಂತ್ ದುಬೆ, ಶೇಷಾದ್ರಿ ದುಬೆ ಮೊದಲಾದವರ ಮೇಲೂ ಪ್ರಕರಣ ದಾಖಲಾಗಿದೆ. ಬಲವಂತದ ಪ್ರವೇಶ, ಪೊಲೀಸರ ಜೊತೆಗಿನ ಸಂಘರ್ಷದಿಂದ ಭೀತಿಯ ವಾತಾವರಣ ನಿರ್ಮಾಣವಾಗಿತ್ತು ಎಂದು ಬಾಬಾ ಬೈದ್ಯನಾಥ ಮಂದಿರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.